ವಿದ್ಯಾರ್ಥಿಗಳಿಗೆ ಬೇಕಿರುವುದು ಶಿಕ್ಷಣ, ರಾಜಕೀಯ ಅಲ್ಲ. ಒಂದು ವರ್ಷ ರಾಜ್ಯಕ್ಕೆ ಬೇಕಾದರೆ ಬಂದ್ ಮಾಡಿ, ಶಿಕ್ಷಣ ಅಲ್ಲ ಅಂತ ಮೋಹನ್ ಆಳ್ವ ಗರಂ ಆಗಿದ್ದಾರೆ. ಇದು ನಡೆದಿದ್ದು ಉಡುಪಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ಮೋಹನ್ ಆಳ್ವ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವರ್ಷ ವಿದ್ಯಾಕ್ಷೇತ್ರ ಬಂದಾದರೆ ಹೆಚ್ಚು ನಷ್ಟ ಇಲ್ಲ ಎಂದು ಕೆಲವು ರಾಜಕಾರಣಿಗಳು ವಾದಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಬೇಕಿರುವುದು ಶಿಕ್ಷಣ ಹೊರತು ರಾಜಕೀಯ ಅಲ್ಲ. ಬೇಕಿದ್ರೆ ಒಂದು ವರ್ಷ ರಾಜಕೀಯ ಚಟುವಟಿಕೆಗಳು ಬಂದ್ ಮಾಡಲಿ ಅಂತ ಆಳ್ವ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಹೇಳಿದ್ದಾರೆ. ಉಡುಪಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿದ್ದರೂ ಸರ್ಕಾರ ಕೋವಿಡ್ ಕಾರಣದಿಂದ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿಸುತ್ತಿದೆ. ಮತ್ತೊಂದೆಡೆ ಸೋಂಕು ಹೆಚ್ಚಾಗಿ ಹರಡ್ತಾ ಇದೆ. ಇದರ ಅಪಾಯ ಗೊತ್ತಿದ್ರೂ ಕೂಡ ಮದ್ಯ ಮಾರಾಟ ಕೇಂದ್ರಗಳನ್ನು ತೆರೆಯಲು ಅನುಮತಿ ನೀಡಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದೆಲ್ಲವನ್ನು ನೋಡುವಾಗ ಏನಿದು ಅಂತ ಎಂಬುದು ನಮಗೆ ಅರ್ಥವಾಗ್ತಾ ಇದೆ. ಈಗಲೂ ಬಹಳಷ್ಟು ಗೊಂದಲಗಳನ್ನು ಕಾಣ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಮೋಸ್ಟ್ ಇಮ್ಯುನಿಟಿ ಇರುವಂತಹ, ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ವಿದ್ಯಾರ್ಥಿಗಳಿರುವಂತಹ ಒಂದು ಆವರಣವನ್ನು ಇವರು ಬಂದ್ ಮಾಡಲಿಕ್ಕೆ ಹೇಳ್ತಾರೆ. ಇಮ್ಯುನಿಟಿಯೇ ಇಲ್ಲದಂತ ಕೆಲವು ಕ್ಷೇತ್ರಗಳು, ಅದು ಒಂದು ನಾವು ಶರಾಬು ಅಂಗಡಿಗಳಿರ್ಬೋದು, ಅದನ್ನು ಪ್ರಾರಂಭದಲ್ಲಿ ಆರಂಭ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಆರಂಭ ಮಾಡಿದ್ದಾರೆ. ಇವತ್ತು ಆದಿತ್ಯವಾರ ಉಳ್ಳಾಲದಿಂದ ಬೈಂದೂರಿನವರೆಗೆ ಹೋಗಿ ಇವತ್ತು ಒಂದು ಸಮುದ್ರ ಬದಿಯಲ್ಲಿ ಎಷ್ಟು ಜನ ಇದ್ದಾರೆ, ಮೋಜು ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸಿ. ಯಾವ ಸಭೆ ಸಮಾರಂಭವನ್ನು ನೋಡಿದ್ರು ಹೇಗಿದೆ ಎಂಬುದನ್ನು ಗಮನಿಸಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅಗತ್ಯ ಇಲ್ಲ, ಏನಿಲ್ಲ ಇಂಥ ಒಂದು ಯಾವುದೇ ರೀತಿಯ ಒಂದು ಇಲೆಕ್ಷನ್ಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ. ನನ್ನಲ್ಲಿ ಇತ್ತೀಚೆಗೆ ಒಬ್ಬರು ನನ್ನ ಕೇಳಿದ್ರು, ನನಗೆ ಅಷ್ಟು ಬೇಸರ ನನ್ನ ಒಳಗಿಂದ ಬರ್ತಾ ಇದೆ. ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳುದು. ಯಾಕಂದ್ರೆ ಇಂಥ ಸಮಯದಲ್ಲಿ ವಿದ್ಯಾಕ್ಷೇತ್ರವನ್ನು ಈ ರೀತಿ ಒಂದು ಮ್ಯಾನೇಜ್ ಮಾಡುವುದು ನಾನು ಒಪ್ಪುವುದಿಲ್ಲ. ಯಾಕಂದ್ರೆ ಅತಿ ಹೆಚ್ಚು ರೋಗ ನಿರೋಧಕ